ಓಡಿ ಹೋದಳೆ. ಅಮ್ಮ ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಎಂದು ಹೇಳಿ ಹೋದವಳು ಅಲ್ಲಿಯೇ ಓಡಿ ಹೋದಳೆ. ಹಾಗಂತ ಸುಮ್ಮನಿರುವುದಕ್ಕಾಗಿರುತ್ತದೆ. ನನ್ನಲ್ಲಿರುವಂತಹ ವರಹ ಮಾಲಿಗೆ ಮಹಾಕಾಳಿ ಅಮ್ಮ ಅನುಗ್ರಹ ಮಾಡಿದ್ದು. ಸಮಸ್ಯೆ ಬಂದಾಗ ಅವುಗಳನ್ನು ತಿಕ್ಕಿದಾಗ ಘೋರ ರೂಪಿ ಬರುತ್ತಾಳೆ. ಇದಕ್ಕೆ ಅವಳೇ ಪರಿಹಾರವನ್ನು ಕೊಡುತ್ತಾಳೆ. ಅವಳನ್ನೇ ಪ್ರಾರ್ಥಿಸುತ್ತೇನೆ. ಇಂದು ಕೇಳುವ ಜನಗೆ ಭರದೊಳಗೆ ಅದು ನುಡಿದ. ಮೊದಲನೇದಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಮ್ಮಿಂದೊಮ್ಮೆಲೆ ಘೋರ ರೂಪಿ ಇತ್ತವ ಅನ್ನೋದಾಗಿ ಕರೆಯಾಯ್ತಲ್ಲ, ಏನು ವಿಚಾರ? ನನ್ನಿಂದ ಏನಾಗಬೇಕು ತಿಳಿಸಿ. ಕೇಳು ದೈತ್ಯನೇ ಕಾರಣ, ಕೇಳು ದೈತ್ಯನೇ. ಏನೆಂದು ಹೇಳಲಿ? ರಾಜ್ಯಕ್ಕೆ ಪರಪುರುಷರ ಆಗಮನವೇ ಅವರನ್ನು ಎದುರಿಸುವುದಕ್ಕಾಗಿ ಕಮಲ ಗಂಧಿನಿ ಜೊತೆಯಾಗಿ ಭ್ರಮರ ಪುತ್ತಳೆ ಹೋದವಳಿದ್ದಾಳೆ. ಆದರೆ ಅವಳೆ ಆ ಪುರುಷರನ್ನು ಮೋಹಿಸಿ ಅವರ ಜೊತೆಯಲ್ಲಿಯೇ ಓಡಿ ಹೋಗಿದ್ದಾಳೆ. ಅವಳಿಗೆ ಸರಿಯಾಗಿ ಶಿಕ್ಷೆಯನ್ನು ನಾವು ನೀಡಲೇಬೇಕು. ತಪ್ಪು ಮಾಡಿಸಿದಕ್ಕಾಗಿ ತಪ್ಪು ಮಾಡಿದಕ್ಕೆ ಅವಳು ಶಿಕ್ಷೆಯನ್ನು ಅನುಭವಿಸಬೇಕು. ಏನು ಮಾಡಬೇಕು?
ಬರದಿಂದ ಪಡೆಕೊಂಡು ತರುಣಿಯ ಪೀಡೆದು ಎಂದು ಅಮ್ಮನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ಇನ್ನು ನಾನು ತಡ ಮಾಡುವುದಲ್ಲ, ಅವಳನ್ನು ಹುಡುಕಿಕೊಂಡು ಮುಂದುವರಿಸುತ್ತೇನೆ. ನಮ್ಮ ಆತ್ಮ ಶ್ರೀರಾಜ್ಯವನ್ನು ಪ್ರವೇಶ ಮಾಡಿದ್ದು ಮಾತ್ರವಲ್ಲದೆ ನಮ್ಮ ಮಂತ್ರಿಯನ್ನು ಕರೆದುಕೊಂಡು ಹೋಗುತ್ತಾ ಇದ್ದೀರಲ್ಲ. ಅಲ್ಲ, ನಿಮ್ಮಲ್ಲಿ ನಾನು ಮಾತನಾಡಲಿಕ್ಕೆ ಬಂದದ್ದಲ್ಲ. ಇವಳಿದ್ದಾಳಲ್ಲ, ಇವಳನ್ನು ಕರೆದುಕೊಂಡು ಹೋಗುವುದಕ್ಕೆ ನಮ್ಮ ಅಮ್ಮನಾದಂತಹ ಸಜಪ್ಪನಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬಾಲಕರು ಬಿಟ್ಟುಕೊಡುವವರಲ್ವಾ? ಅಲ್ಲ, ನಮ್ಮನ್ನು ನಂಬಿ ಬಂದವಳು ಅವಳು. ಮತ್ತೆ ಆದ್ದರಿಂದ ಹಾಗೆಲ್ಲ ಬಿಟ್ಟು ಕೊಡುವ ಹಾಗಿಲ್ಲ. ಈಗ ನೀನ್ ಯಾಕೆ ಬಂದದ್ದು? ನಾನು ಅವಳನ್ನು ಕರೆದುಕೊಂಡು ಅವಳನ್ನು ಕೊಡುವುದಿಲ್ಲ. ಹೋಗಿಲಿಂದ ಬಾ ಮುಂದೆ. ಅಲ್ಲ, ನೀವು ಅವರನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಆದ್ರೆ ನಾನು ನಿಮ್ಮನ್ನು ಬಿಡುವಂತಹ ಪ್ರಶ್ನೆ ಇಲ್ಲ. ನೀವು ನೋಡೋಣ. ಶಶಿ ಪ್ರಭೆಯೋ ಮೂಡಲಿ ಎಂದು ಖಂಡಿಸಿ ಮಾಡುವನು ನಿನ್ನ ದೋಷವಾದವ ಎನ್ನುತ್ತ ರೋಷದಲ್ಲಿ ಏನು
ನಿನ್ನ ಅವಸ್ಥೆ? ಹೋಗುವಾಗ ಏನು ಹೇಳಿ ಹೋದದ್ದು ನೀನು? ಏನು ಹೇಳಿ ಹೋದದ್ದು ನೀನು? ಅಮ್ಮ ಅಮ್ಮ ಏನಮ್ಮ? ಅಲ್ಲ, ನಿಮಗೆ ನಾನು ಹೇಳುವುದು, ನೀವೊಮ್ಮೆ ಬಂದ ಪುರುಷರನ್ನು ನೋಡಿ ಅಮ್ಮ ನೀನು ಬರ್ತೀಯ ಅಮ್ಮ. ಏನು ಹೇಳಿದ್ದೆ ನೀನು? ಏನು ಹೇಳಿದೆ ನಾಚಿಕೆ ಆಗುತ್ತಾ ಉಂಟು ನನಗೆ. ಗಮನ ಕೂತಾಳೆ. ಏನು ಹೇಳಿ ಹೋದದ್ದು ನೀನು? ಏನಮ್ಮ? ಅಂತಹ ಪರ ಪುರುಷರನ್ನು ಮೋಹಿಸಿ ಯಾರಾದರೂ ಮೋಹಿಸಿದರೆ ಅವರನ್ನು ಕೈಕೊಂಡು ಕಟ್ಟಿನಿಂದ ನಿಲ್ಲಿಸುತ್ತೇನೆ ಎಂಬುದಾಗಿ ಮಾಡಿಕೊಟ್ಟು ಹೋದವಳ ನೀನು. ಹೋದರೆ ಏನೇ ನೀನು ಮಾಡಿದ್ರು? ಅಮ್ಮ, ಅವರನ್ನು ಕರೆತರುತ್ತೇನೆ, ಆದರೆ ವರಮಾಲೆಯನ್ನು ಹಿಡಿದುಕೊಂಡು ಬರುತ್ತೇನೆ. ಏನಮ್ಮ? ನೀನು ಹೀಗೆ ಬಿಡಬಾರ್ದು. ನೀನು ಇವಳನ್ನು ರೂಪಿ ಇವಳನ್ನು ಸುಮ್ಮನೆ ಬಿಡಬಾರದು. ಅವಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು. ನೀವು ಹೇಗೆ ಹೇಳ್ತೀರಿ ಹಾಗೆ ಮಾಡುತ್ತೇನೆ. ನೋಡಿದೆ ಅವಳ ಮುಕ್ಕುರಳನ್ನು. ಅವಳಿಗೆ ನಾನು ಅಂದ ಚಂದ ಎಲ್ಲರಿಗಿಂತ ಸುಂದರವಾಗಿದ್ದೇನೆ ಎಂಬುದಾಗಿ ಸಂಭವಿದೆ. ಇವಾಗ ಹಾಕಬೇಕು. ಹಾಗೆ ಅಮ್ಮ. ಆ ಕಾಲುಗಳಿಂದಲೇ ಅವಳು ಓಡಿ ಹೋದದಲ್ಲ ಅವರ ಹಿಂದೆ. ಆ ಕಾಲುಗಳನ್ನು ಮಾತ್ರವೇ ಎರಡು ಕೈಗಳನ್ನು ಅವಳನ್ನು ಎಳೆದುಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ನಿಲ್ಲಿಸಿ ಅವಳ ಕೂದಲನ್ನು ಬೇಡಮ್ಮ, ನೀನು ಸುಮ್ಮನೆ ಆ ಕಾಡಿಗೆ ಜಾಗೃತೆ ನೀನು. ಬಿಡ್ಬೇಡ ಇವಳನ್ನು. ಹೋಗಿ ಕರೆದುಕೊಂಡು ಹೋಗು. ಮಾಡಿದ್ದಾಳಲ್ವಾ, ಇದನ್ನು ನೋಡಿ ಯಾರು ಕೂಡ ರಾಜ್ಯದಲ್ಲಿ ಯಾರು ಕೂಡ ಇಂಥ ತಪ್ಪನ್ನು ಮಾಡಲೇಬಾರದು. ಇದವರಿಗೊಂದು ಪಾಠವಾಗಬೇಕು. ಈ ರಾಜ್ಯದಲ್ಲಿ ತಪ್ಪು ಮಾಡಿದವರಿಗೆ ಯಾವ ರೀತಿಯಾಗಿ ಯಶುಪ್ರಭಾ ದೇವಿಯು ಶಿಕ್ಷೆಯನ್ನು ಕೊಡ್ತಾಳೆ ಎಂಬುದನ್ನು ಇವಳನ್ನು ನೋಡಿ ಕಲಿಯಲಿ. ಅವಳನ್ನು ನನ್ನ ಎದುರಲ್ಲಿ ನಿಲ್ಲಿಸಬೇಡ. ಕಣ್ಣಿನಲ್ಲವ ನೀನು ನೋಡಿದ್ದು. ಆ ಕಣ್ಣು ಈಗ ಕೂಡ ಆ ಕಣ್ಣನ್ನು ತೆಗಿತಾರಂತೆ. ಇನ್ನು ಹೇಗೆ ನಿನ್ನ ನೋಡಿದ್ದು? ಆ ಹಲ್ಲು ಆ ಹಲ್ಲನ್ನು ಉದುರಿಸ್ತೇನೆ. ನಿನಗೊಂದು ಅಹಂಕಾರ ಉಂಟು ಅಂತ ಹೇಳಿದಲ್ಲಮ್ಮ. ನಾನೇ ಸುಂದರಿ ಎನ್ನುವ ಹಾಗೆ ನಾನು ನಿನ್ನ ಕೂದಲನ್ನು ತಲೆಗೂದಲನ್ನು ಬೋಳಿಸುತ್ತೇನೆ. ಇನ್ನು ಹೇಗೆ ಓಡಿ ಹೋದದ್ದು ಈ ಕಾಲಿನಿದಲ್ವಾ? ಆ ಒಂದು ಕಾಲ ಕೈ ಹೇಗೆ ಕರ್ತದ್ದು ನಿನ್ನವರನ್ನು? ಓಹೋ, ಹಾಗೆ ಆ ಕೈಯನ್ನು ಇನ್ನೆಲ್ಲಿ ಸೆಗಣಿ ಉಂಟಲ್ಲ, ಆ ಸೆಗಣಿಯನ್ನು ತಲೆಗೆ ಹಾಕಿ ಅದರ ಮೇಲೆ ದೀಪವನ್ನು ಉರಿಸಿ ಕತ್ತೆಯ ಮೇಲೆ ಮೆರವಣಿಗೆ. ಬಾ, ಅದೊಂದು ಬೇಡ. ನಾನು ಪಾಲಿಸುವವನು. ಇಲ್ಲೊಂದು ಹಾಳು ಕೂಪ ಕಾಣುತ್ತಾ ಉಂಟಲ್ಲ, ಅದಕ್ಕೆ ಇವಳನ್ನು ಹಾಕುತ್ತೇನಂತೆ. ಇರುವಂತ ಕಲ್ಲನ್ನು ತೆಗೆದು